Acharakadu Udupi to enter court number 2. Meridian College is already entered court, so requesting GFGC Acharakadu Udupi to enter the court. ಗಳಿಕೆಯಲ್ಲಿಲ್ಲ ಮತ್ತೆ ಸುಬ್ರಹ್ಮಣ್ಯ ಕಡೆಯಿಂದ ದಾಳಿಯಲ್ಲಿ ನಂಬರ್ ಧರಿಸಿರ್ತಕ್ಕಂತಹ ಆಟಗಾರ್ತಿಯಿಂದ ದಾಳಿಯಲ್ಲಿ ಯಾವುದೇ ಅಂಕ ಗಳಿಕೆ ಇಲ್ಲ. ಸ್ಟೇಟ್ ಕಡೆಯಿಂದ ಬೋನಸ್ ಪಾಯಿಂಟ್ Carstreet. ಬೋನಸ್ ಅಂತ ಪ್ರಥಮ ಅಂಕವನ್ನು ಗಳಿಸಿಕೊಂಡಿದ್ದಾರೆ Carstreet ಕಡೆಯಿಂದ. ಮತ್ತೆ ಸುಬ್ರಹ್ಮಣ್ಯ ಕಡೆಯಿಂದ ದಾಳಿಯಲ್ಲಿ ಅಜ್ಜರಕಾಡು ಉಡುಪಿ ದಯಮಾಡಿ ಬೇಗ ಬನ್ನಿ. 10 ನಿಮಿಷದಿಂದ ಕಾಯ್ತಾ ಇದ್ದೀರಿ. ನಿಮಗೆ ನಿಮ್ಮ 10 ನಿಮಿಷದಿಂದ ಟೋಟಲ್ ಕಾಯ್ತಾ ಇದೆ. ಯಾವುದೇ ಅಂಕ ಇಲ್ಲದೆ ಬರಿಗೆಯಲ್ಲಿ ತನ್ನ ಅಂಕಣದ ಕಡೆಗೆ ಮತ್ತೆ ಕಾರ್ಸ್ಟ್ರೀಟ್ ಮಂಗಳೂರು ಕಡೆಯಿಂದ ದಾಳಿ. ಥರ್ಡ್ ರೈಡ್ ಬಾರಿ ಮತ್ತೆ ಬಾರಿ ಮತ್ತೆ ಟ್ಯಾಕಲ್ ಆಗಿದೆ. ಒಂದು ಅಂಕದ ಗಳಿಕೆಯಲ್ಲಿ ಸುಬ್ರಹ್ಮಣ್ಯ ತಂಡ ತನ್ನ ಖಾತೆಯನ್ನು ಪ್ರಾರಂಭ ಮಾಡಿದೆ. ಅಂಕಪಟ್ಟಿಯನ್ನು ಗಮನಿಸುವಾಗ ಈ ಬಾರಿ ಮತ್ತೆ ಕಡೆಯಿಂದ ಟ್ಯಾಕಲ್ 1 ಅಂಕಪಟ್ಟಿಯನ್ನು ಗಮನಿಸುವಾಗ 3-1 3-1 ಯಾವುದೇ ಅಂಕ ಗಳಿಕೆ ಇಲ್ಲ. ಮತ್ತೆ ಸುಬ್ರಹ್ಮಣ್ಯ ಕಡೆಯಿಂದ ದಾಳಿ. ಬರಿಗೆಯಲ್ಲಿ ಮತ್ತೆ ಕಾರ್ಸ್ಟ್ರೀಟ್ ಕಡೆಯ ಜೆರ್ಸಿ ನಂಬರ್ 5 ಧರಿಸಿರುವಂತಹ ಆಟಗಾರ್ತಿಯಿಂದ ಅಂಕ ಗಳಿಸುವ ಪ್ರಯತ್ನ. ಕಾರ್ಸ್ಟ್ರೀಟ್ ಕಡೆ ಮತ್ತೆ ಆಗಿದೆ. ಸುಬ್ರಹ್ಮಣ್ಯ ಕಡೆಯ ಆಟಗಾರ್ತಿಯನ್ನು ಅಂಕಪಟ್ಟಿಯನ್ನು ಗಮನಿಸ್ತಾ ಹೋಗುವಾಗ 5-1 ಈ ಬಾರಿ ಸಾಧ್ಯತೆಯಾದರೆ 1 ಪಾಯಿಂಟ್ Carstreet. ಯಾವುದೇ ಅಂಕೆ ಗಳಿಕೆ ಇಲ್ಲ. ಮೂರು ಜನರ ಆಟಗಾರರು ಸೂಪರ್ ಟ್ಯಾಕಲ್ ಆಗುವಂತ ಸಾಧ್ಯತೆಗಳು. ಸೇರ್ಪಡೆಯಾಗಿದೆ.
ಯಾವುದೇ ಚಕರಿಕೆ ಇಲ್ಲ. ಮತ್ತೆ ಪ್ರತಿ ಕ್ಷಣವರೆಗೆ ದಾರಿಯಲ್ಲಿ ಈ ಬಾರಿ ಮತ್ತೆ ಸೇರ್ಪಡೆ. ಥರ್ಡ್ ರೈಡ್ ಡೂ ಆರ್ ಡೈ ರೈಡ್ ಅಲ್ಲಿ ಸುಬ್ರಹ್ಮಣ್ಯ ಕಡೆಯಿಂದ ಆಟಗಾರ್ತಿ ಅಂಕ ಗಳಿಸಲೇಬೇಕೆನ್ನುವಂತಹ ಪ್ರಯತ್ನದಲ್ಲಿ ಮಂಗಳೂರು ಕಡೆಯಿಂದ ದಾರಿಯಲ್ಲಿ ಯಾವುದೇ ಅಂಕ ಗಳಿಕೆ ಇಲ್ಲ. ಯಾವುದೇ ಅಂಕ ಗಳಿಕೆ ಕಾರ್ಸ್ಟ್ರೀಟ್ ಕಡೆಯಿಂದ ದಾರಿಯಲ್ಲಿ ಈ ಬಾರಿ ಕೈ ಒಳ್ಳೆಯಾಗಿದೆ. ಒಂದು ಅಂಕವನ್ನು ಗಳಿಸಿಕೊಂಡಿದ್ದಾರೆ ಸುಬ್ರಹ್ಮಣ್ಯ KSS ಕಾಲೇಜ್ ಸುಬ್ರಹ್ಮಣ್ಯದವರು. ಅಂಕಪಟ್ಟಿಯನ್ನು ಗಮನಿಸುವಾಗ 2-11. ಈ ಬಾರಿ ಅಂಕದ ಸೇರ್ಪಡೆ ಕಾರ್ಸ್ಟ್ರೀಟ್ ಮಂಗಳೂರು ಕಡೆಗೆ. ಬಾರಿ ಮತ್ತೆ ಮಾಡುವ ಮುಖಾಂತರ ಒಂದು ಅಂಕದ ಗಳಿಕೆಯಲ್ಲಿ ಮತ್ತೆ ಸುಬ್ರಹ್ಮಣ್ಯ ಕಡೆಯ ಆಟಗಾರರಿಂದ ಬೋನಸ್ ಅಂಕ ಗಳಿಸುವಂತ ಪ್ರಯತ್ನದಲ್ಲಿ ಈ ಬಾರಿ 1 ಪಾಯಿಂಟ್ ಅನ್ನು ಗಳಿಸಿಕೊಂಡಿದ್ದಾರೆ ಸುಬ್ರಹ್ಮಣ್ಯ ಕಡೆಗೆ. ಅಂಕಪಟ್ಟಿಯಲ್ಲಿ ಏರಿಕೆ 3-13 13-3 Third ride. Do or die ride. Third ride. ಟ್ಯಾಕಲ್ ಆಗುವ ಸಾಧ್ಯತೆ ಆದರೆ ಇಲ್ಲ, ಅಂಕ ಗಳಿಕೆಗೊಳಿಸಿಕೊಂಡಿದ್ದಾರೆ. ಥರ್ಡ್ ರೈಡ್ ಸುಬ್ರಹ್ಮಣ್ಯ ಕಡೆ ಕೂಡ ಥರ್ಡ್ ರೈಡ್. ಡೂ ಆರ್ ಡೈ ರೈಡ್ ಅಲ್ಲಿ ಮಾಡಲೇಬೇಕು, ಅಂಕ ಗಳಿಸಲೇಬೇಕೆನ್ನುವಂತಹ ಪ್ರಯತ್ನದಲ್ಲಿ ಅಂಕ ಗಳಿಸಿಕೊಂಡಿದ್ದಾರೆ. ಅಂಕಪಟ್ಟಿಯನ್ನು ಗಮನಿಸುವಾಗ 4-14.
Bonus point, Carstreet. ಬೋನಸ್ ಅಂಕ. ಮತ್ತೆ ಸುಬ್ರಹ್ಮಣ್ಯ ಕಡೆಯಿಂದ ದಾಳಿಯಲ್ಲಿ ಗೀತಾ ಅವರಿಂದ ಅನುಭವಿ ಆಟಗಾರ್ತಿ. ಯಾವುದೇ ಅಂಕಗಳಿಕೆ ಇಲ್ಲ. ಈ ಬಾರಿ ಮತ್ತೆ ಜರ್ಸಿ ನಂಬರ್ ಆಟಗಾರ್ತಿಯಿಂದ ಯಾವುದೇ ಅಂಕ ಇಲ್ಲ. ಈ ಬಾರಿ ಮತ್ತೆ ಅಂಕ ಗಳಿಸಿದೆ ಎನ್ನುವಂತಹ ಪ್ರಯತ್ನದಲ್ಲಿ ಒಂದು ಅಂಕವನ್ನು ಗಳಿಸಿಕೊಂಡಿದ್ದಾರೆ ಪ್ರತೀಕ್ಷಣವರು. ಅಂಕಪಟ್ಟಿಯನ್ನು ಗಮನಿಸುವಾಗ ಥರ್ಡ್ ರೈಡ್ ದಾಖಲಾಗಿದೆ. ಒಂದು ಅಂಕನ ಸೇರಿಕೊಂಡೆ ಮಂಗಳೂರು ತಂಡಕ್ಕೆ 18-4. ಮತ್ತೆ 3 ಜನ ಆಟಗಾರರು ಸುಬ್ರಹ್ಮಣ್ಯ ಅಂಕಣದಲ್ಲಿ. ಸೂಪರ್ ಟ್ಯಾಕಲ್ಗೆ ಅವಕಾಶಗಳು. ಯಾವುದೇ ಅಂಕೆ ಗಳಿಕೆ ಇಲ್ಲ. ಮತ್ತೆ ದಾಳಿಯಲ್ಲಿ ಕಾರ್ಸ್ಟ್ರೀಟ್ ಮಂಗಳೂರು ಕಡೆಯಿಂದ ಈ ಬಾರಿ ಗೀತನವರು ಸೂಪರ್ ಟ್ಯಾಕಲ್ ಮಾಡಿಕೊಂಡಿದ್ದಾರೆ. 2 ಅಂಕದ ಸೇರ್ಪಡೆ ಸುಬ್ರಹ್ಮಣ್ಯ ತಂಡಕ್ಕೆ. ಉತ್ತಮವಾದಂತ ಹಿಡಿತ. ಮತ್ತೆ ಸುಬ್ರಹ್ಮಣ್ಯ ಕಡೆಯಿಂದ ದಾಳಿಯಲ್ಲಿ ಯಾವುದೋ ಅಂಕ ಗಣಿಕೆ ಇಲ್ಲ. ಅಂಕಪಟ್ಟಿಯನ್ನು ಗಮನಿಸುವಾಗ 18-6, 6-18 ಇನ್ ಫೇವರ್ ಆಫ್ ಕಾರ್ಸ್ಟ್ರೀಟ್ ಮ್ಯಾಂಗ್ಳೂರ್. ಗಳಿಸಿದ್ದಾರೆ ಅಂಕವನ್ನು. ರೈಟ್ ಡೂ ಆರ್ ಡೈ ರೈಟ್. ಸುಬ್ರಹ್ಮಣ್ಯದ ಡೂ ಆರ್ ಡೈ ಆಟಗಾರ್ತಿಯಿಂದ ದಾಖಲಾಗಿದೆ. ಮತ್ತೆ 2 ಆಟಗಾರರು ಸುಬ್ರಹ್ಮಣ್ಯ ಅಂಕಣದಲ್ಲಿ. ಈ ಬಾರಿ ಅಂಕವನ್ನು ಗಳಿಸಿಕೊಂಡಿದ್ದಾರೆ ಸುಬ್ರಹ್ಮಣ್ಯ ಕಡೆಯಿಂದ. ಪ್ರಥಮ ವರ್ಗದ ಮುಕ್ತಾಯ 2ನೇ ಅವಧಿಯ ಪ್ರಾರಂಭದಲ್ಲಿ ಸುಬ್ರಹ್ಮಣ್ಯ ಕಡೆಯಿಂದ ದಾಳಿಯಿಂದ
ಟ್ಯಾಕಲ್ ಒಂದು ಅಂಕದ ಒಂದು ಬೋನಸ್ ಅಂಕ, 3 ಅಂಕದ ಗಳಿಕೆಯಲ್ಲಿ ವಾಲಂಟಿಯರ್ ಈ ಮಧ್ಯೆ ಕಾರ್ಸ್ಟ್ರೀಟ್ ಕಡೆಯಿಂದ ಜೆರ್ಸಿ ನಂಬರ್ 3 ಅವರಿಂದ ದಾಳಿಯಲ್ಲಿ ಕೈಗೊಳ್ಳು ಮಾಡುವ ಪ್ರಯತ್ನ, ಆದರೆ 1 ಅಂಕದ ಗಳಿಕೆಯಲ್ಲಿ ಮಂಗಳೂರು ತಂಡದವರು. 25-7. ಈ ಬಾರಿ ಅಂಕ ಗಳಿಸುವ ಪ್ರಯತ್ನ, ಟ್ಯಾಕಲ್ ಆಗುವ ಸಾಧ್ಯತೆ ಇತ್ತು. ಯಾವುದೇ ಅಂಕ ಗಳಿಕೆ ಇಲ್ಲ. ಈ ಬಾರಿ ಗೀತನವರಿಂದ 1 ಅಂಕದ ಗಳಿಕೆಯಲ್ಲಿ 2 ಪಾಯಿಂಟ್ಸ್ ಬ್ಯಾಕ್ ಹೋಲ್ಡ್ ಮಾಡಿದ್ರು, ಆದ್ರೆ ಸಫಲರಾಗಲಿಲ್ಲ. ಮತ್ತೆ ಸುಬ್ರಹ್ಮಣ್ಯ ಕಡೆಯಿಂದ ದಾಳಿಯಲ್ಲಿ 27-7. ಈ ಬಾರಿ ಮತ್ತೆ ಕೈ ಹೋಲ್ಡ್ ಮಾಡುವ ಮುಖಾಂತರ 1 ಅಂಕದ ಗಳಿಕೆಯಲ್ಲಿ ಈ ಮಧ್ಯೆ ಕಡೆಯಿಂದ ದಾಳಿಯಿಂದ 3 ಜನ ಆಟಗಾರರು ಸೂಪರ್ ಟ್ಯಾಕಲ್ಗೆ ಅವಕಾಶ ಉಪಯೋಗಿಸಿಕೊಂಡಿದ್ದಾರೆ. ಮತ್ತೆ ಸೂಪರ್ ಟ್ಯಾಕಲ್ ಆಗಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವಂಥದ್ದನ್ನು ಸಾಬೀತುಪಡಿಸಿದೆ. 2 ಅಂಕಗಳ ಗಳಿಕೆಯಲ್ಲಿ ಸುಬ್ರಹ್ಮಣ್ಯ. ಅಂಕಪಟ್ಟಿಯನ್ನು ಗಮನಿಸುವಾಗ 9-27, 27-28-9, 9. ಈ ಬಾರಿ ಮತ್ತೆ ರೈಟ್ ಮತ್ತೆ ರೈಡ್ ಅಲ್ಲಿ ಇನ್ನೊಬ್ಬ ಆಟಗಾರ್ತಿ ಜೆರ್ಸಿ ನಂಬರ್ 6 ಧರಿಸಿರ್ಬೇಕಂತ ಆಟಗಾರ್ತಿಯಿಂದ ರೈಡ್ ಅಲ್ಲಿ ಅಂಕ ಗಳಿಸುವ ಪ್ರಯತ್ನ. ಯಾವುದೇ ಅಂಕ ಗಳಿಕೆ ಇಲ್ಲ. ಮತ್ತೆ ಸುಬ್ರಹ್ಮಣ್ಯ ಕಡೆಯಿಂದ ಒಂದು ಪಾಯಿಂಟ್ ಅನ್ನು ಗಳಿಸಿಕೊಂಡಿದ್ದಾರೆ. 10-28, 28-10 ಮತ್ತೆ ಜೆರ್ಸಿ ನಂಬರ್ 6 ಅವರಿಂದ ದಾಳಿಯಲ್ಲಿ ಯಾವುದೇ ಅಂಕೆ ಗಳಿಕೆ ಇಲ್ಲ. ಮತ್ತೆ ಗೀತನವರಿಂದ ದಾಳಿಯಲ್ಲಿ third raid, dual raid, third raid. ಮಾಡು ಇಲ್ಲವೇ ಮಡಿಯ ದಾಳಿಯಲ್ಲಿ ಕಾರ್ಸ್ಟ್ರೀಟ್ ಕಡೆಯಿಂದ
ಮಾಡು ಗಳಿಸುವಂತ ಪ್ರಯತ್ನದಲ್ಲಿ ಸುಬ್ರಹ್ಮಣ್ಯ ಕಡೆಯಿಂದ ಈ ಸಲ ಟ್ಯಾಕಲ್ ಆಗಿದೆ. ಗಟ್ಟಿನಿಂದ ಕ್ಯಾಚ್ ಮಾಡಿದ್ದಾರೆ. ಒಂದು ಅಂಕದ ಗಳಿಕೆಯಲ್ಲಿ 11-28 28 ಅನ್ನೋದ್ರೆ ಈ ಮಧ್ಯೆ ಸುಬ್ರಹ್ಮಣ್ಯ ಕಡೆಯಿಂದ ದಾಳಿಯಲ್ಲಿ ಯಾವುದೇ ಅಂಕ ಇಲ್ಲ. ಮತ್ತೆ ಪ್ರತೀಕ್ಷಣವರಿಂದ ಈ ಬಾರಿ ಒಂದು ಬೋನಸ್ ಪ್ಲಸ್ ಪಾಯಿಂಟ್. ಥರ್ಡ್ ರೈಡ್ ಸುಬ್ರಹ್ಮಣ್ಯ ತಂಡಕ್ಕೆ 2 or die ರೈಡ್ ಅಲ್ಲಿ ಮತ್ತೆ ಗಳಿಸುವ ಪ್ರಯತ್ನ ಮಾಡಲೇಬೇಕು. ಒಂದು ಅಂಕ ಕಾರ್ಸ್ಟ್ರೀಟ್ ಮ್ಯಾಂಗ್ಳೂರಿಗೆ. ಮತ್ತೆ ಕಾರ್ಸ್ಟ್ರೀಟ್ ಕಡೆಯಿಂದ ದಾಳಿಯಲ್ಲಿ ಯಾವುದೇ ಅಂಕ ಗಳಿಸಿಲ್ಲ. ಮತ್ತೆ ಸುಬ್ರಹ್ಮಣ್ಯ ಕಡೆಯಿಂದ ದಾಳಿಯಲ್ಲಿ ಬೋನಸ್ ಆನ್ ಆಗಿದೆ. ಮಾಡಿದ್ದಾರೆ. ಒಂದು ಅಂಕದ ಗಳಿಕೆಯಲ್ಲಿ ಕಾರ್ಸ್ಟ್ರೀಟ್ ಕಾಲೇಜ್ ಮ್ಯಾಂಗ್ಳೂರ್ನವರಿಗೆ ಅಂಕಪಟ್ಟಿಯನ್ನು ಗಮನಿಸುವಾಗ 32-11 11-31 ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಯಾವುದೇ ಅಂಕ ಗಳಿಕೆ ಇಲ್ಲ. ಯಾವುದೇ ಅಂಕ ಗಳಿಕೆ ಇಲ್ಲ. ಥರ್ಡ್ ರೈಡ್ ಪ್ರತೀಕ್ಷಣವರಿಂದ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಆಗುವ ಸಾಧ್ಯತೆಗಳು. ಅಂಕ ಗಳಿಸಲೇಬೇಕೆನ್ನುವಂತ ಪ್ರಯತ್ನದಲ್ಲಿ ಈ ಬಾರಿ 2 ಪಾಯಿಂಟ್ಸ್. (34-11) ಹಾಕಿಕೊಂಡಿದೆ ಈ ಒಂದು ತಂಡ. ಮತ್ತೆ 1+2 ಪಾಯಿಂಟ್. ಕೊನೆಯ 5 ನಿಮಿಷವನ್ನು ಕರೆದಿದ್ದಾರೆ. 11-37 37ರಲ್ಲಿ 11. ಮತ್ತೆ ಜರ್ಸಿ ನಂಬರ್ 2ರಿಂದ ದಾಳಿಯಲ್ಲಿ ಅಂಕ ಗಳಿಸುವ ಪ್ರಯತ್ನ. ಈ ಬಾರಿ ತಾಯಿ ಒಳ್ಳೆ ಮತ್ತೆ ಒಂದು ಅಂಕದ ಸೇರ್ಪಡೆಯಲ್ಲಿಗೆ 12-37.
ಬೋನಸ್ ಅಂಕ ಗಳಿಕೆಯ ಪ್ರಯತ್ನದಲ್ಲಿ ಕೊನೆಯ 4 ನಿಮಿಷವನ್ನು ತೀರ್ಪುಗಾರರು ಕರೆದಿದ್ದಾರೆ. ಅಂಕಪಟ್ಟಿಯನ್ನು ಗಮನಿಸ್ತಾ ಹೋಗುವಾಗ 37-12 ಇನ್ ಫೇವರ್ ಆಫ್ ಕಾರ್ಸ್ಟ್ರೀಟ್ ಮ್ಯಾಂಗ್ಳೂರ್. ಬೋನಸ್ ಅಂಕ 1. ಯಾವುದೇ ಅಂಕ ಗಳಿಕೆ ಇಲ್ಲ. ಕೊನೆಯ 3 ನಿಮಿಷ, ನೋಟ್ ಲಾಸ್ಟ್ 3 ಮಿನಿಟ್. ಅಂಕಪಟ್ಟಿಯಲ್ಲಿ ಗಮನಿಸ್ತಾ ಇರುವಾಗ 12-38 ಈ ಬಾರಿ ಮತ್ತೆ ಆಗುವ ಸಾಧ್ಯತೆ. ಆದರೆ 2 ಅಂಕಗಳನ್ನು ಗಳಿಸಿಕೊಂಡಿದ್ದಾರೆ ರೈಡರ್. 2 ಪಾಯಿಂಟ್ಸ್. ಥರ್ಡ್ ರೈಡ್ ಸುಬ್ರಹ್ಮಣ್ಯ ಕಡೆಗೆ. ಥರ್ಡ್ ರೈಡ್ ಫಾರ್ಟಿ 40 ಮಧ್ಯೆ 12. ಬಾರಿ ಮತ್ತೆ ಟ್ಯಾಕಲ್ ಆಗಿದೆ. 1 ಅಂಕದ ಸೇರ್ಪಡೆ. ಮತ್ತೆ ಕಾರ್ಸ್ಟ್ರೀಟ್ ಕಡೆಯಿಂದ ದಾಳಿಯಲ್ಲಿ ಮತ್ತೆ 1 ಅಂಕದ ಸೇರ್ಪಡೆಯಲ್ಲಿ 42-12 ಕೊನೆಯ 2 ನಿಮಿಷ, ಲಾಸ್ಟ್ 2 ಮಿನಿಟ್. ಯಾವುದೇ ಅಂಕ ಗಳಿಕೆ ಇಲ್ಲ. ಕಾರ್ಸ್ಟ್ರೀಟ್ ಕಡೆಯಿಂದ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಆಗುವಂತಹ ಅವಕಾಶಗಳು. ಅಂಕವನ್ನು ಬರಿದಾಗಿಸಿದ್ದಾರೆ. ಈ ಮಧ್ಯೆ 5 ಅಂಕಗಳ ಸೇರ್ಪಡೆ. ಸೂಪರ್ ರೈಡ್ ಆಗಿದೆ. ಕೊನೆಯ 1 ನಿಮಿಷ. ಅಂಕಪಟ್ಟಿಯನ್ನು ಗಮನಿಸ್ತಾ ಇರುವಾಗ 12-43 ಗೀತಾ ಅವರಿಂದ ಬೋನಸ್ ಅಂಕ ಗಳಿಸುವಂತ ಪ್ರಯತ್ನದಲ್ಲಿ ಆ ಬೋನಸ್ ಅಂಕ ಗಳಿಸಿಕೊಂಡಿದ್ದಾರೆ. 13-43 ಮತ್ತೆ ಒಂದು ಪ್ರಯತ್ನದಲ್ಲಿ ಯಾವುದೇ ಅಂಕ ಗಳಿಕೆ ಇಲ್ಲ. ಅಂಕನ 2ರಲ್ಲಿ ಈಗಾಗಲೇ ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯ ಮುಕ್ತಾಯಗೊಂಡಿದ್ದು SDM ಕಾಲೇಜು ಉಜಿರೆ ಹಾಗೂ ಕಾಲೇಜು ಉಳ್ಳಾಲ ಸೆಮಿಫೈನಲ್ ಹಂತದ ಪಂದ್ಯಕ್ಕೆ ಆಯ್ಕೆಯನ್ನ ಪಡ್ಕೊಂಡಿವೆ. ಇನ್ನೊಂದು ಸೆಮಿಫೈನಲ್ ಹಂತಕ್ಕೆ ಆಳ್ವಾಸ್ ಕಾಲೇಜು ಮೂಡಬಿದ್ರೆ ಈಗಾಗಲೇ ಪ್ರವೇಶವನ್ನ ಪಡ್ಕೊಂಡಿದೆ. ಇನ್ನೊಂದು ತಂಡ ಈಗ ನಡೀತಿರುವಂತಹ KSS ಕಾಲೇಜ್ ಸುಬ್ರಹ್ಮಣ್ಯ ಹಾಗೂ ಕಾರ್ಸ್ಟ್ರೀಟ್ ತಂಡಗಳ ವಿಜಯಿ ತಂಡ ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡ್ಕೊಳ್ತದೆ. ಈ 4 ತಂಡಗಳಿಗೆ ಕೂಡ ಏಕಕಾಲದಲ್ಲಿ ವಿಜಯಿಯಾದಂತಹ ಕಾರ್ಸ್ಟ್ರೀಟ್ ಮಂಗಳೂರು ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆಯೇ ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸಿದಂತಹ KSS ಸುಬ್ರಹ್ಮಣ್ಯ ತಂಡಕ್ಕೂ ಕೂಡ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಹಾಗೆಯೇ ತೀರ್ಪುಗಾರರಾಗಿ ಸಹಕರಿಸಿದಂತಹ ತೀರ್ಪುಗಾರರಿಗೆ ಕೂಡ ಧನ್ಯವಾದಗಳು.